ಕಂಪನಿಯವರು, ಟಾಟಾ ಕನ್ಸಲ್ಟೆನ್ಸಿ ಕಂಪನಿಯವರು, ಸಾವಿರಾರು ಸಾಫ್ಟ್ವೇರ್ ಕಂಪನಿಗಳು ನಮ್ಮ ಕರ್ನಾಟಕದಲ್ಲಿ ಬಂದು ಸೇರ್ಕೊಂಡಿವೆ. ಅವರೆಲ್ಲ ಮಾಡಿರುವಂತಹ ಪ್ರಗತಿ, ಅದ್ಭುತ ಸಾಧನೆ ನಮ್ಮನ್ನೆಲ್ಲ ಹೆಮ್ಮೆ ಪಡುವಂತಹ ಕರ್ನಾಟಕವನ್ನಾಗಿ ಮಾಡಿ ನಿಲ್ಲಿಸಿದ್ದೀವಿ. ಏನೋ ಏನದು 30% ನಾನು ಹೇಳಿದಂಗೆ ನಮ್ಮ ಕೇಂದ್ರೀವಾಲ್ ಅವರು ಐಐಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರಲ್ಲಿ ಓದೋರು, ಬಿ ಮೆಕ್ಯಾನಿಕಲ್. ಅದಾದ್ಮೇಲೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಐಎಎಸ್ ಮೊದಲ ಐಆರ್ಎಸ್ ಅಂತ ಮಾಡಿದ್ದಾರೆ. ಇಂಡಿಯನ್ ರೆವೆನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಜಿಲೆನ್ಸ್ ಕಮಿಷನರ್ ಆಗಿದ್ರು ಯಾರು, ಕೇಜ್ರಿವಾಲ್ ಅವರು. ಅಲ್ಲಿ ಪರಿವರ್ತನ ಅಂತ ಒಂದು ಎನ್ಜಿಒ ಓಪನ್ ಮಾಡಿಕೊಂಡು ಹೋರಾಟ ಮಾಡಿದ್ರು. ಜಗಸಂಜೆ ಅವಾರ್ಡ್ ಫಿಲಿಪೈನ್ಸ್ ನಲ್ಲಿ ಕೊಡ್ತಾರೆ. ಜಗಸಂಜೆ ಅವಾರ್ಡ್ ಯಾರು ಬಂದ್ರೆ ನೊಬೆಲ್ ಪ್ರೈಸ್ ಟಾಪ್ ಮೋಸ್ಟ್ ಅವಾರ್ಡ್ ಇನ್ ದ ವರ್ಲ್ಡ್. ನೆಕ್ಸ್ಟ್ ಇಸ್ ಜಗಸಂಜೆ ಅವಾರ್ಡ್. ಜಗಸಂಜೆ ಅವಾರ್ಡ್ ವಿನ್ನರ್ ನಮ್ಮ ಕೇಜ್ರಿವಾಲ್. ಒಬ್ಬ ಹಾನೆಸ್ಟ್ ಆಫೀಸರ್. ಯಾರೇ ಒಬ್ಬ ಲೀಡರ್ ಮೋಸ ಮಾಡಿಕೊಂಡು ಬಹಳ ಜನರನ್ನ ಫೂಲ್ ಮಾಡಿ ಬಹಳ ದಿವಸ ಸರ್ಕಾರವನ್ನೇ ಆಗಲಿ ಯಾವ ಸಂಘ ಸಂಸ್ಥೆಯನ್ನಾಗಲಿ ನಡೆಸಲು ಸಾಧ್ಯ ಇಲ್ಲ. ಇವತ್ತು ಸತ್ಯವಂತರನ್ನ ನೋಡದೇ ಇರ್ಬೋದು ನೀವು, ಆದ್ರೂ ಸಹ ಈ ಪ್ರಪಂಚ ನಡೀತಾ ಇದೆ ಅಂತಂದ್ರೆ ಇನ್ನೊಂದು ವರ್ಡ್ ಹೇಳಕ್ ಇಷ್ಟಪಡ್ತೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನಂತವನು 4 ಜನರನ್ನ ಇನ್ಫ್ಲೂಯೆನ್ಸ್ ಮಾಡಬಹುದು. ನನಗೆ ನೆಕ್ಸ್ಟ್ ಲೆವೆಲ್ ಇಂಟೆಲೆಕ್ಚುಯಲ್ 4,000 ಜನರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅದು ನೆಕ್ಸ್ಟ್ ಲೆವೆಲ್ ನ ವ್ಯಕ್ತಿ, ವಿಶ್ವೇಶ್ವರಯ್ಯ ವ್ಯಕ್ತಿ ಒಂದು ಜನರೇಷನ್ ಅನ್ನ ಚೇಂಜ್ ಮಾಡುವಂತ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಅವರ ಜಗತ್ತನ್ನು ನಡೆಸ್ತಾ ಇರೋರು ಪಕ್ಷಕ್ಕೆ ಇದ್ದಾರೆ. ಮೊದಲನೇ ಸಲ 28 ಸೀಟಿನಲ್ಲಿ 70ಕ್ಕೆ 3 ಬಿಜೆಪಿಗೆ ಮೊನ್ನೆ. ಅದಾದ್ಮೇಲೆ ಬರೀ ಕುರ್ಚಿಗೆ ಕೂತ್ಕೊಂಡು ಸಿಎಂ ಆದ್ಮೇಲೆ ಏನ್ ಮಾಡಿದ್ರಪ್ಪ ಜನಕ್ಕೆ ಅಂತ ಕೇಳಿದ್ರಿ. ನಿಮ್ಗೆಲ್ಲ ಗೊತ್ತು, ಗವರ್ಮೆಂಟ್ ಸ್ಕೂಲ್ ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾಡಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಫ್ರೀ, ವಾಟರ್ ಫ್ರೀ. ಆ ಲಿಸ್ಟಲ್ಲಿ ವಿಶ್ವನಾಥ್ ಅವರು ಆಮ್ ಆದ್ಮಿ ಪಕ್ಷ ಏನೇನು ಮಾಡಿದೆ
ಸಂತೋಷವನ್ನು ಉಕ್ಕಿ ಹರಿಯುವಾಗೆ ಮಾಡ್ತಾರಲ್ಲ ಲೀಡರು. ಎಲ್ಲರೂ ಒಂದು ಸ್ವಲ್ಪ ವಿದ್ಯಾರ್ಥಿ ನಾನು ಬೇಕಾಗಿದೆ ಯಾವ ವಿದ್ಯಾರ್ಥಿ ಸರ್ ನೀವು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಿಮ್ಮ ಪಾಠದ ಜೀವನಕ್ಕೆ ಸ್ವಲ್ಪ ತಿರುವು ಬಂದು ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ ಯಾವ ಹಾರ ಆಗುತ್ತೆ ಅನ್ನೋದಿಲ್ಲ. ಲೀಡರ್ಗೆ ಯಾವಾಗ ಸಮಾಧಾನ ಆಗುತ್ತೆ ನಿಮ್ಗೆಲ್ಲ ಗೊತ್ತು. 4 ಜನ ಬೆಳೆಸ್ಕೊಂಡಾಗ 4 ಜನ ಇವನೊಬ್ಬ ಒಳ್ಳೆ ವ್ಯಕ್ತಿ 4 ಜನ ಇರಬೇಕಾಗಿಲ್ಲ. ಅಷ್ಟು ಸಾಧನೆ ಸಾಕು. ಎಲ್ಲರೂ ಕರ್ನಾಟಕ ಪೂರ್ತಿ ಪರಿವರ್ತನೆ ಆಗಿದೆ, ಭಾರತ ದೇಶ ಪೂರ್ತಿ ಪರಿವರ್ತನೆ ಆಗಿದೆ. ಯಾವ ಸಂಘ ಸಂಸ್ಥೆಗಳಿಂದ, ಯಾವ ಪುಸ್ತಕಗಳಿಂದ, ಯಾವ ಪದ್ಯ ಪಠಣಗಳಿಂದ ಮನುಷ್ಯನನ್ನ ಬದಲಾವಣೆ ಮಾಡಕ್ಕಾಗಲ್ಲ. ನಮ್ಮ ಹೃದಯದಲ್ಲಿಂದ ಆಚೆ ಬರಬೇಕು. Nothing can change a human being except himself. ಅವನು ನಿರ್ಧಾರ ತಗೋಬೇಕು. ನಾನು ಬದಲಾಗಬೇಕು, ನಾನು ಒಳ್ಳೆಯವರಾಗಬೇಕು, ನಾನು ಒಳ್ಳೆಯವರಾಗಬೇಕು, ನಾನು ಒಂದು ದೇಶವನ್ನು ಸತ್ಯ ಧರ್ಮವನ್ನು ಕಾಪಾಡ ಶ್ರೀರಾಮಚಂದ್ರನ ಆಣೆಯಾಗುವ ನಾನು ಸತ್ಯ ಧರ್ಮವನ್ನು ಫಾಲೋ ಮಾಡ್ತೀನಿ. ಯಾರು ಮುಂದೆ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾನೆ ಅವನು ಲೀಡರ್. ಅಂತ ಲೀಡರ್ಗಳು ಯಾರಾದ್ರೂ ಇದ್ದರೆ ಅದನ್ನ ಅಬ್ಸರ್ವ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ. ಕಾಮನ್ ಮ್ಯಾನ್ ಅವನು ಅದ್ಭುತವಾದ ಕೆಲಸವನ್ನು ಮಾಡ್ತಾನೆ, ಜಗತ್ತಿಗೆ ಒಳಿತಾಗುತ್ತೆ. ಅಂದ್ರೆ ಈ ಸಂದರ್ಭದಲ್ಲಿ ನೀವೆಲ್ಲ ಬಹಳ ಸಂತೋಷದ ಬಂದಿದ್ದೀರಿ. ಕರ್ನಾಟಕದಲ್ಲಿ ಏನಾಗಬಹುದು? ಕರ್ನಾಟಕದಲ್ಲಿ ನಿಮ್ಮೆಲ್ಲ ಗೊತ್ತು ಏನು ಮುಂದುವರೆದೇ ಇದೆ. ವಿಧಾನಸೌಧ ಕಟ್ಟಿದ್ರು 95 ಚೀಫ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಬಂದ್ರು, ಬೊಮ್ಮಾಯಿ ಅವರು ಬಂದ್ರು, ದೇವೇಗೌಡರು ಬಂದ್ರು, ಸಿದ್ದರಾಮಯ್ಯನವರು, ಈಗ ಬೊಮ್ಮಾಯಿ ಅವರು ಇದ್ದಾರೆ. ಬಹುಶಃ ಯಾರು ಮಿಸ್ ಮಾಡಿದ್ದಾರೆ, ಸಾರಿ. ಇವರೆಲ್ಲರ ಚರಿತ್ರೆನೇ ಕರ್ನಾಟಕದ ಚರಿತ್ರೆ. ಅವರೆಲ್ಲರೂ ಒಳ್ಳೆಯವರಾದಾಗ ನಮ್ಗೆಲ್ಲರೂ ಒಳ್ಳೆಯದಾಗಿದೆ. ಅವರೇನಾದ್ರು ಕೆಟ್ಟದಾಗಿ ನಡೆದಿದ್ದಾರೆ, ನಮ್ಗೆಲ್ಲರೂ ಕೆಟ್ಟದಾಗಿದೆ. ಅದೇ ಸತ್ಯ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ನಿಮಗೆ ನಾನು ಹೇಳೋದು ಗೊತ್ತಿಲ್ಲ. ನಮ್ಮ ಮನೆಗೆ ಹೋದಾಗ ಆದರ್ಶ ಡ್ರೈವರ್ ಏನಪ್ಪ ಜೀವನ ಹೇಗಿದೆ ಏನ್ ಹೇಳಿ ಸಾಹೇಬ್ರೆ, ಗ್ಯಾಸ್ ರೇಟ್ ಗಗನಕ್ಕೆ ಹೋಗಿದೆ, ಮಗಳನ್ನ ಸ್ಕೂಲಿಗೆ ಸೇರಿಸಬೇಕು, 1.5 ಲಕ್ಷ ರೂಪಾಯಿ ಕೇಳ್ತಾರೆ. LKG ಬೆಂಗಳೂರಿನಲ್ಲಿ ಜೀವನ ದುರ್ಬರ ಆಗಿದೆ. ನಮ್ಮ ಮಕ್ಕಳು ಮಲ್ಕೋತಾರೆ ಅಂತ ಸಾಮಾನ್ಯ ಪ್ರಜೆ ಹೇಳಿದಾಗ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ನಾನು ಬಿಡಿಸಬೇಕಾಗಿಲ್ಲ. ಬರ್ತದೆ ಯಾಕೆ ಬದಲಾವಣೆ ಕೈ ಬಂದಿದೆ. ಬದಲಾವಣೆ ನೀವು ನಾವೆಲ್ಲರೂ ಯೋಚನೆ ಮಾಡಬೇಕು. ಬದಲಾವಣೆ ಅವಶ್ಯಕತೆ ಇದೆಯಾ? ಆಮ್ ಆದ್ಮಿ ಪಕ್ಷ ಏನಾದ್ರು ನಿಯತ್ತಾಗಿ ಒಂದು ಒಳ್ಳೆ ಕೆಲಸ ಮಾಡಿದಾರ? ಎಕ್ಸಾಮಿನ್ ಮಾಡಿ. ಪ್ಲೀಸ್ ಥಿಂಕ್ ಅಬೌಟ್ ಇಟ್ ಅಂಡ್ ಡೂ ಇಟ್. ನನಗೆ ಮಾತನಾಡಲಿಕ್ಕೆ ಅವಕಾಶ ಅಧ್ಯಕ್ಷರವರೆಗೂ ಡಾಕ್ಟರ್ ವೆಂಕಟೇಶ್ ಅವರಿಗೂ ಧನ್ಯವಾದ. ಮಾತನ್ನು ಕೇಳಿದೆ, ಏನೋ ನನಗೆ ತಿಳಿದ ಮಾತನ್ನು ಹಂಚಿಕೊಂಡಿದೆ. ಈ ಬಗ್ಗೆ ನಾಯಕತ್ವವನ್ನು ಮಾತನಾಡುತ್ತಾ ಸುರೇಶ್ ಸರ್ಗೆ ಪರವಾಗಿ ಈಗ ನಮ್ಮ ಪಕ್ಷ
ಮಾಡಿದವರಿಗೆ ಸ್ವಲ್ಪ ಕೋಆರ್ಡಿನೇಷನ್ ಮಾಡಲಿಕ್ಕೆ ಎಲ್ಲಾ ಜಿಲ್ಲೆಯವರಿಗೆ ಮಾಡಲಿಕ್ಕಾಗಿ ಪಕ್ಷದಿಂದ ನಮ್ಮನ್ನ ನೇಮಕ ಮಾಡಿದ್ದಾರೆ. ಮೊನ್ನೆ ಕೂಡ ನಾವು ದಾವಣಗೆರೆನಲ್ಲಿ ಹೋಗಿ ಒಂದು ಝೋನಲ್ ಮೀಟಿಂಗ್ ಮಾಡಿದ್ವಿ. ಈ ತುಮಕೂರು ಜಿಲ್ಲೆಯಿಂದ ನಮ್ಮ ಯುವಕರಾದ ವಿಶ್ವನಾಥ್ ಅವರು ಹಲವಾರು ತಾಲೂಕಿನಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಕೋಆರ್ಡಿನೇಷನ್ ಬಗ್ಗೆ ಭಾಗವಹಿಸಿದ್ದು, ಅಲ್ಲಿಂದ ಕೆಲವು ಇನ್ಸ್ಟ್ರಕ್ಷನ್ಸ್ ಎಲ್ಲರಿಗಿಂತ ಮುಂಚೆ ಈ ಕಾರ್ಯಕ್ರಮ ಬಹಳ ಹಿಂದೆ ನೆನಪು. ಹಾಗಾಗಿ ಬಹಳ ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ವಿಶ್ವನಾಥ್ ಅವರು ಮಾಜಿ ಬೆಂಗಳೂರಿನಲ್ಲಿ ಅವರ ಭಾಷಣವನ್ನು ಕೇಳಿದ್ರು. ಅಂತಹ ಕಟ್ಟಾಳುಗಳು ಇವತ್ತಿನ ಕಾಲದಲ್ಲಿ ರಾಜಕೀಯ ಅಂತಂದ್ರೆ ಬೇಕು ಬೇಕು ಅನ್ನೋಂಥವ್ರು ಸಾವಿರ ಜನ ಇದ್ದಾರೆ, ಬೇಡ ಬೇಡ ಅನ್ನೋಂಥವ್ರು ಸಾವಿರ ಜನ ಇದ್ದಾರೆ. ಬೇಕು ಬೇಕು ಅನ್ನೋಂಥ ಸಾವಿರ ಜನ ಯಾರು ಇವತ್ತಾಗಲೇ 30 ಕೋಟಿ 50 ಕೋಟಿ ದುಡ್ಡನ್ನ ರೆಡಿ ಮಾಡಿ ಇಟ್ಟಂಥವ್ರು ರಾಜಕೀಯ ಬೇಕು 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 ಅಂತ ಹೇಳ್ತಾರೆ. ಬೇಡ 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 ಅನ್ನೋದು ಆ ಕಾಲದಲ್ಲಿ ಇದಂಗಿಲ್ಲ, ದುಡ್ಡಿದೆ ಏನು ಮಾಡಂಗಿಲ್ಲ, ತೋಟದಲ್ಲಿ ಏನು ಮಾಡಂಗಿಲ್ಲ, ಯಾವುದು ಸವಾಸನ ಬೇಡ, ನಾವು ತಗೊಂಡು ಬೇಡ, ನಾವು ಕೇಳೋದು ಇಲ್ಲ, ದೇಶಕ್ಕೆ ಮೋಸ ಮಾಡೋದು ಬೇಡ ಅನ್ನೋಂತ ವಿಶ್ವನಾಥ್ ಅಂತವರು ಬೇಡ ಬೇಡ ಅನ್ನೋದು. ಹೌದಾ? ಒಪ್ಕೋತೀರಾ? ನಿಮಗೆ ಇವರಿಬ್ಬರಲ್ಲಿ ಯಾರು ಬೇಕು? ಯಾರು ಬೇಕು? ಈ ಪ್ರಶ್ನೆನ ನೀವಿಲ್ಲಿ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಆಸಕ್ತಿ ವಹಿಸಿ ಏನು ಅಂತ ತಿಳ್ಕೊಳಕ್ ಬಂದಿದ್ರಲ್ಲ, ನೀವು ಕೇಳಬೇಕು. ಇದನ್ನ ಯಾರಿಗೆ ಕೇಳ್ಬೇಕು? ಜನರಿಗೂ ಕೇಳ್ಬೇಕು. ಈ ತಾನೇ ನಮ್ಮ ಸುರೇಶ್ ಅವರು ಹೇಳಿದ್ರು, ಲೀಡರ್ಶಿಪ್ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ನಾವು ಕೂಡ ಅದರಲ್ಲಿ ಸ್ವಲ್ಪ ಭಾಗನಾದ್ರೂ ಕೂಡ ನಾವು ಅನುಸರಿಸಬೇಕು ಅನ್ನೋದನ್ನು ಕೂಡ ನಾವು ಅನ್ಸ್ಕೊಳ್ತಾ ಇದ್ದೀವಿ. ಹಾಗಾಗಿ ನೀವು ಜನರನ್ನ ಅವರ ಮನಸ್ಸಿನಲ್ಲಿ ಪರಿವರ್ತನೆಯನ್ನ ಮಾಡದೇನೆ ಏನು ಕೆಲಸ ಮಾಡಕ್ಕಾಗಲ್ಲ ಅಂತ ಈ ತಾನೇ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ಮನಸ್ಸಿನಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಅಂದ್ರೆ ಸಾಮಾನ್ಯ ಮನುಷ್ಯನಿಗೆ ಮನಸ್ಸೊಳಗೆ ಇದಾಗಲೇ ಇವಾಗ ತಾನೇ ಹೇಳಿದ್ರು ಆಟೋದಲ್ಲಿ ಕೇಳೋದು. ನಾನು ಅಷ್ಟೇ ಆಟೋದಲ್ಲಿ ಹೋಗ್ಬೇಕಾದ್ರೆ ಹೋದಾಗ ನಾನು ಕೇಳೋದೇ ಫಸ್ಟ್ ಏನಪ್ಪಾ ಯಾವ ಎಲ್ಲ ನಮ್ಮ ಕಡೆ ಹೇಗಿದೆ ಏನ್ ಮಾಡ್ತಾ ಇದ್ದಾರೆ ಸೇಮ್ ಉತ್ತರಗಳು. ಇದೇ ತರ ಉತ್ತರಗಳು ಪ್ರತಿಯೊಬ್ಬರು ಮನೆಗಳನ್ನು ನೋಡಿದೆ. ಮೊನ್ನೆ ದಾವಣಗೆರೆ ಸಮಾವೇಶದಲ್ಲಿ ಕೂಡ ನಾವು ಮಾತಾಡಿದಾಗ ಪ್ರತಿಯೊಬ್ಬರು ಕೈ ಎತ್ತಿದ್ರು. ಹೌದು, ಇದು ನಿಜ. ಪ್ರತಿಯೊಬ್ಬ ಮನೆಗಳು ಮೊನ್ನೆ ಪಂಜಾಬ್ನಲ್ಲಿ ಕೇವಲ 1% ಮಾತಾಡಿದ್ದಾರೆ ಅಂತೇಳಿ ಅವರನ್ನು ಉಚ್ಚಾಟನೆ ಮಾಡಿ ಜೈಲಿಗೆ ತಡೆದಿರುವಂತ ವಿಚಾರ ಮನೆಯಲ್ಲಿ ಬಾಯಿಂದ ಬಾಯಿಗೆ ವಿಚಾರ. ಇಂತಹ ವ್ಯಕ್ತಿಗಳು ಬೇಕು ನಮಗೆ, ಇಂತಹ ಜನ ಬೇಕು, ಇಂತಹ ಪಕ್ಷ ಬೇಕು ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಈ ತರ ಮಾತಾಡ್ಕೊಂಡು ಮನಸ್ಸು ಒಳಗಡೆ ಇರುವಂತ ಶಕ್ತಿ ಏನಿದೆ ಅದು ಎನರ್ಜಿ. ಅದನ್ನ ಕರೆಂಟ್ ಅಂತ ಕರೀತಾರೆ. ಅದನ್ನ ಅಂಡರ್ಗ್ರೌಂಡ್ ಅಂದ್ರೆ ಕೆಳಮಟ್ಟದಲ್ಲಿ ಕೆಳಗಡೆ ಭೂಮಿಯಿಂದ ಕೆಳಗಡೆ ಇರುವಂತ ಒಂದು ಕರೆಂಟ್ ಯಾವ ರೀತಿ ಇದೆ ಆದ್ರ ಕರೆಂಟ್ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಅದು ಕರ್ನಾಟಕದಲ್ಲಿ ಓಡಾಡ್ತಾ ಇದೆ. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಇದನ್ನ ಆಚೆ ತರಲು ಎಲೆಕ್ಷನ್ ಬರೋ ಟೈಮ್ನಲ್ಲಿ ಮತಗಳ ರೂಪದಲ್ಲಿ ಆಗಿದ್ರೆ ಸಾಕು ನಾವು ಮಾಡೋ ಕೆಲಸ ಸಾಧ್ಯ. ಒಂದು ಮಟ್ಟಿಗೆ ನಾವು ಮಾಡುವಂತ ಕೆಲಸ ಇದಿಷ್ಟು ಮಾಡಿದ್ರೆ ಸಾಕು. ಇದು ಮಾಡೋದಕ್ಕೆ ಏನಾದ್ರು ಶ್ರಮ ಬೇಕಾ ಹೇಳಿ? ಈ ಕರೆಂಟ್ ನ ಉತ್ಪಾದನೆ ಮಾಡಿ ಅದು ಉತ್ಪಾದನೆ ಆಗುತ್ತಾ ಇಲ್ಲ ಅಂದ್ರೆ ಅನ್ಕೊಳ್ಳೋದು ಗೊತ್ತಿಲ್ಲ. ಎಲ್ಲ ಆಚೆ ತರಲಿಕ್ಕೆ ಈಗ ಇನ್ನೊಂದು ಕೆಟಗರಿ ಜನ ಏನ್ ಮಾಡ್ತಾರೆ, ಒಂದೊಂದು ಕೋಟಿಗೆ 2,000, 3,000, 5,000 ಆದ್ರೂ ಕೂಡ ಯಾವುದು ನಡೆಯೋದಿಲ್ಲ. ಯಾವುದು ನಡೆಯೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಏನು? ನಮಗೀಗ ಪಂಜಾಬ್ ನಲ್ಲಿ ಡೆಲ್ಲಿನಲ್ಲಿ ಆಗಿರತಕ್ಕಂತ ಈ ಎಲೆಕ್ಷನ್ ಸಾಕ್ಷಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಪ್ರತಿಯೊಬ್ಬರು ಮನಸ್ಫೂರ್ತಿ ಕೆಲಸ ಮಾಡಬೇಕು. ಮನಸ್ಫೂರ್ತಿ ನಾವು ಸಮಾಜ ಬದಲಾವಣೆ ಮಾಡಬೇಕು ಅಂತ ಮಾಡ್ತಾರೆ. ಮನಸ್ಫೂರ್ತಿಯಾಗಿ ಒಳ್ಳೆ ಆಡಳಿತ ಕೊಡಬೇಕು. ನಾವು ಏನು ಬೇಡಪ್ಪ, ಸಾಮಾನ್ಯ ಮನುಷ್ಯನ ಜೀವನ ಮಾಡ್ಕೊಂಡಿರ್ಬೇಕು, ನೆಮ್ಮದಿಯಾಗಿ ಜೀವನವನ್ನು ಮಾಡಬೇಕು. ಈಗಿನ ಸಂಪಾದನೆ ಅವರ ಡೆವಲಪ್ಮೆಂಟ್ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಸಾಕು. ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಇನ್ನು ನಾವು 2028ಕ್ಕೆ ನಾವೇನು ಕಾಯುವಂತ
ಏನಿದೆ ನಾವೆಲ್ಲ ಕಡೆ ಓಡಾಡ್ತಾ ಇದೀವಿ, ಎಲ್ಲ ಏನಿದೆ ಎಲ್ಲ ಕಡೆ ಅದಾಗ್ತಾ ಇದೆ, ಅದು ಆಚೆ ತರುವಂತ ಕೆಲಸವನ್ನು ಮಾಡಿ. ಬಟ್ ಇದಕ್ಕೆ ಏನಾಗಬೇಕು, ಅವರಿಗೆ ಗೊತ್ತಾಗಬೇಕು ಇದು ಒಂದು ಪಕ್ಷ ಇದೆ, ಇವ್ರ ಸಿದ್ಧಾಂತ ಇದೆ ಅನ್ನುವಂಥದ್ದು ಅವರಿಗೆ ತಲುಪಬೇಕು. ಅದಷ್ಟೇ ಕೆಲಸವನ್ನು ಮಾಡೋದಕ್ಕೆ ಮಾತ್ರ ನಾವು ಪ್ರಯತ್ನ ಮಾಡಿದ್ರೆ ಸಾಕು. ಮುಂದಿನ ಎಲ್ಲದನ್ನು ಪಕ್ಷದಲ್ಲಿ ಆದಂತ ಕೆಲವು ಸಿದ್ಧಾಂತಗಳಿದೆ, ಈ ಸಿದ್ಧಾಂತಗಳನ್ನ ಈಗಾಗಲೇ ಸಾಮಾನ್ಯರಿಗೆ ತಲುಪಿಸಿ ಅನುಕೂಲ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಮುಂದುವರೆದಿದ್ದಾರೆ. ಹಾಗಾಗಿ ಇಂಥ ಕೆಲಸ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಎಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತು ಎರಡು ಮಾತು ನಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದ. ಇದೀಗ ತಾನೇ ನಮ್ಮ ಸಾಮಾಜಿಕ ಪಕ್ಷದ ಮುಖಂಡರಾದಂತಹ ಶ್ರೀ ಭಾಸ್ಕರ್ ಅವರು ಬಂದಿದ್ದಾರೆ. ಅಂತೇಳಿ ಅದನ್ನು ನಾವು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಆ ಗುಪ್ತ ರಾಣಿಯನ್ನು ಅರ್ಥ ಸಾಮಾನ್ಯರು ಮಾತನಾಡಿದರೆ ನಮ್ಮ ಪರವಾಗಿ ನನ್ನ ಈಗ ತಾನೇ ವೇದಿಕೆಗೆ ಆಗಮಿಸಿದಂತಹ ಈ ಸಭೆಗೆ ಒಂದು ಸಂಚಾರವನ್ನ ತಂದಂತಹ ಭಾಸ್ಕರ್ ಅವರಿಗೆ ಮತ್ತೊಮ್ಮೆ ಎಲ್ಲ ಪರವಾಗಿ ಸ್ವಾಗತವನ್ನ ಈಗ ಸಂಸದರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವರು ಯೋಜನೆ ಪ್ರಾಮಾಣಿಕತೆ ಅನ್ನೋದು ಇಡೀ ಅನ್ನುವ ರೀತಿಯಲ್ಲಿ ಹೇಳಿ ನೀವು ಲೈವ್ ಮಾಡ್ಬೇಕು ಅಂದ್ರೆ ಸೈಡ್ ಬಂದು ಚೇರ್ ಕುಂತ್ಕೊಬಿಡ್ರಿ ಲೈವ್ ಮಾಡಕ್ಕೆ, ಆಯ್ತಾ? ಪ್ರೆಸ್ನವ್ರಿಗೆ ಇದ್ ಮಾಡಕ್ ಹೋಗ್ಬೇಡ್ರಿ, ಆಯ್ತಾ? ಬನ್ನಿ ಸಮಾಜದ ಸಮಾಜದ ಸಮಸ್ಯೆ ಸಮಾಜದಲ್ಲಿ ಸಾಮಾನ್ಯ ಸಮಸ್ಯೆ ಬಗೆಹರಿಸುವುದಕ್ಕೆ ಸಾಮಾನ್ಯ ನವರಸಿ ಅಂತ ಹೇಳಿದ್ರೆ ಜನರಿಗೆ ನಾವು ಮರ್ಚಿಬಿಟ್ಟಿದ್ದೀವಿ. ನಮ್ಮ ಪ್ರತಿನಿಧಿಗಳನ್ನ ಹಾರಿಸೋದನ್ನ ಹೇಗೆ ಮಾಡ್ತೀವಿ ಅಂದ್ರೆ ನಮ್ಮ ನಾಯಕರು ಅವ್ರು ಆಕ್ಚುಲಿ ನಾಯಕರಲ್ಲ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ ಒಂದು ಇಂಗ್ಲಿಷ್ ಆದ್ರೆ ಕನ್ನಡದಲ್ಲಿ ನಾಯಕರಲ್ಲ, ನಾಯಕರು ಎಂತ ನಾಯಕರು ಶ್ರೇಷ್ಠ ನ್ಯಾಯ ಮಾಡಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಏನೇನು ತೊಂದರೆಗಳಿದ್ದಾವೆ ಅಷ್ಟೇ ವಾಚಿಸುವುದಾಗಿ ನೋಡ್ಕೊಂಡು ಕಾಪಾಡಲು ಸಿಸ್ಟಮ್ ಇದೆ. ಹೀಗೆ ಈ ಡೆಮಾಕ್ರಸಿಯಲ್ಲಿ ಪ್ರಜೆಗಳಿಗೋಸ್ಕರ ಅಂದ್ರೆ ನಾವು ಇಷ್ಟೇ ನೋಡ್ಬೇಕು. ದೇಶ ಮತ್ತೆ ತುಂಬಾ ಚೆನ್ನಾಗಾಗುತ್ತೆ, ನಮ್ಮ ದೇಶ ಚೆನ್ನಾಗಾದ್ರೆ ಮಾತ್ರ ನಾವು ಮುಂದಿನ ಪೀಳಿಗೆಗೂ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಎಷ್ಟು ಹೇಳಿದ್ರು ಲೀಡರ್ಶಿಪ್ ಹೇಗಿರ್ಬೇಕು ಅಂತ ಹೇಳಿದ್ರು. ಆದ್ರೆ ಲೀಡರ್ಶಿಪ್ ನನ್ನಲ್ಲಿ ಹೆಂಗಿದೆ ಅಂದ್ರೆ ಲೀಡರ್ಶಿಪ್ ನಿಜವಾಗ್ಲೂ ಹೇಳಿದ್ರೆ ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಬೇರೆ ತರ ಒಬ್ಬ ಲೀಡರ್ ಅಂದ್ರೆ ಅವ್ನು ಹೇಗಿರ್ಬೇಕಂದ್ರೆ ಅವನ ಜೀವನ ಅವ್ರು ಪ್ರೈವೇಟ್ ಲೈಫ್ ಪರ್ಸನಲ್ ಲೈಫ್
ಇರಬೇಕು, ಹಸ್ತಬೇಕು, ಒಂದೇ ಇರಬೇಕು. ಅವನು ನಿಜವಾಗ್ಲೂ ಇರಬೇಕು. ಆಮೇಲೆ ಬೇರೆ ಹಾಕೊಂಡು ಜಲಪಾತದಲ್ಲಿ ಬೇರೆ ಇರುತ್ತಿದ್ರೆ ಅದೇ ಪರಿಸ್ಥಿತಿ ನೋಡಿ. ನಮ್ಮ ಹಸ್ತೊಂದಿಗೆ 25 ವರ್ಷ ಸ್ವಾತಂತ್ರ್ಯ ಗಳಿಸಿದ್ದೀವಿ. ಆದ್ರೆ ನಿಜವಾದ ಸ್ವಾತಂತ್ರ್ಯ ನಮಗೆ ನಿಜವಾದ ಅಂದ್ರೆ ಭಾರತ ದೇಶದ ಡೆಮಾಕ್ರಸಿ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ರಕ್ಷಣೆ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡೋದು. ಒಳ್ಳೆಯದೇ ಅದ್ರ ಹೆಸರು ಟ್ರೈನಿಂಗ್ ಕೊಡೋದು ಈಗ 20% 1% ನಾವು ಬಂದಿದ್ದೀವಿ. ನಾವು ಯಾಕಂದ್ರೆ ನಮ್ಮ ಹಿಂದಿನ ಚರಿತ್ರೆ ನಾವು ಅವಕಾಶ ಸಿಕ್ಕಿದೆ, ನಾವು ಒಂದು ಸೆಟ್ ಮಾಡೋಣ, ನಾವು ಒಂದು ಆಡಳಿತ ಮಾಡೋಣ, ನಾವು ಉದ್ಧಾರ ಆದ್ರೆ ಸಾಮಾನ್ಯ ಪಕ್ಷದ ಸಾಮಾನ್ಯ ಸಾಮಾನ್ಯರ ಪಕ್ಷದಲ್ಲಿ ರಾಜಕೀಯ ಇಲ್ಲ. ಎಲ್ಲರೂ ಬರ್ಬೋದು, ಸ್ವಾಗತಿಸ್ತೇವೆ, ಎಲ್ಲರೂ ಸ್ವಾಗತಿಸ್ತೇವೆ, ಎಲ್ಲರೂ ಬರ್ಬೋದು. ದೇಶ ಸಾಮಾನ್ಯ ಜನರ ಬಗೆಹರಿಸಬೇಕು. ಅವರಲ್ಲಿ ಆಟೋಮ್ಯಾಟಿಕ್ ಪಕ್ಷದಿಂದ ಹೊರಗಡೆ ಹತ್ತವೂ ಇಲ್ಲ. ಆಟೋಮ್ಯಾಟಿಕ್ ವಾತಾವರಣ ಸೃಷ್ಟಿಯಾಗಿ ಸಾಮಾನ್ಯರ ಪಕ್ಷದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಮುಖ್ಯದ ಕೆಲಸ ಈ ಸಮಾಜಕ್ಕೆ ಮುಖ್ಯದ ಕೆಲಸ. ನಮ್ಮ ಧರ್ಮ ಏನ್ ಹೇಳ್ತಿರೋದ, ಧರ್ಮ ಅಂದ್ರೆ ಧರ್ಮ ಪ್ರಾಕ್ಟೀಸ್, ಧರ್ಮ ಇಸ್ ಟ್ರೂತ್. ಸೊ ಏನೇನು ಹೇಳಿದ್ರೆ ಇಲ್ಲಿ ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಅಂದ್ರೆ ಅದೇನು ಇರಬೇಕು ಈ ಸಮಾಜದಲ್ಲಿ ನಾವು ಬರಬೇಕು. ನಮ್ಮಲ್ಲಿ ಸುತ್ತಲಿರ್ತಕ್ಕಂಥ ವಾತಾವರಣ ಮನುಷ್ಯ ಎಲ್ಲ ಬರಬೇಕು. ಇವತ್ತು ಬ್ಯಾಕ್ಟೀರಿಯಾ ಬರಬೇಕು. ಅದು ಕಾನ್ಸೆಪ್ಟ್ ಇದು ಏನಂತ ಬಂದಿರ್ತಕ್ಕಂಥದ್ದು. ಇದನ್ನೇ ಅಳವಡಿಸಿಕೊಂಡು ಇದರಲ್ಲಿ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡೋದು ನಾವು ಮಾಡ್ಬೇಕು. ಆದ್ರೆ ಈಗ ಬಂದಿದೆ ಹೀಗಾಗಿ ಏನಾಗಿ ಸಾಮಾನ್ಯ ಏನಿದೆ ಸಿಗ್ತಾ ಇದೆ. ಬಂಧುಗಳೇ, ನಾನು ಹೇಳೋದಿಷ್ಟೇನೆ, ಎಲ್ಲರಿಗೂ ಸಾಕ್ಷಣ. ಯಾಕಂದ್ರೆ ಸಾಮಾನ್ಯ ನಾವು ಸಾಮಾನ್ಯ ಸಾಮಾನ್ಯ ಸಮಸ್ಯೆ ನಾವೇ ಬಗೆಹರಿಸಬಹುದು. ಯಾಕಂದ್ರೆ ಸಮಸ್ಯೆ ಅಂತ ಹೇಳಿದ್ರೆ ಸರಿ, ನನ್ನ ಸಮಸ್ಯೆಗೆ ಜಡ್ಜ್ ಇನ್ನೊಬ್ಬರು ಒಂದು ನನ್ನ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯವಾಗಲ್ಲ. ಹಾಗೆ ಸಾಮಾನ್ಯ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡ್ರೆ ಸಾಮಾನ್ಯ ಜನರು ಸಾಮಾನ್ಯ ಜನರನ್ನೇ ಒಂದು ಆಶಾಗಳನ್ನು ನಾವು ಫಾಲೋ ಮಾಡಬೇಕು. ಎಲ್ಲರ ಮನಸ್ಸಲ್ಲಿದೆ. ಸ್ಪಷ್ಟವಾಗಿ ಪ್ರತಿಯೊಬ್ಬ ಮಾನವನಲ್ಲಿ ಇರತಕ್ಕಂಥ ಒಂದು ಏನಂತೀವಿ ಆತ್ಮದ ಶಕ್ತಿ ಏನಿದೆ ಗೊತ್ತಾ? ಬಿಜೆಪಿ ಆತ್ಮ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆತ್ಮ ಆಗಿರ್ಬೋದು, ಇನ್ನೊಂದು ಆತ್ಮ ಆಗಿರ್ಬೋದು, ಬೇಕಾಗಿರೋ ನಮ್ಮ ಜನತೆಗಳಿದೆ, ನಮ್ಮ ಬೆದ್ದಲ್ಲಿದೆ, ಹೊಸದ. ಆದ್ರೆ ಈ ಸಿಸ್ಟಮ್ ಏನಾಗಿದೆ, ಸೂರ್ಯ ಅಲ್ಲೇ ಬರ್ತಾ ಇದೆ, ಆದ್ರೆ ನಮ್ಮ ವಾತಾವರಣ ನಡೀಲಿಕ್ಕೆ ನಾವು ಮಾಡಿದೆ ಆಶಾ ಏನು ಅದೇನಾಗಿದೆ. ನಾವು ಏನನ್ನ ಹೇಳಿದ್ರೆ ನಾನು ಎಂ ಪಿ ಆಗಬೇಕು, ಮಿನಿಸ್ಟರ್ ಆಗಬೇಕು, MLA ಆಗಬೇಕು ಅನ್ನಲ್ಲ. ಸಾಮಾನ್ಯರು ಅವ್ರಿಗೋಸ್ಕರ ನಾವು ಏನ್ ಕಾರ್ಯ ಮಾಡ್ಬೇಕು, ಅವ್ರಿಗೋಸ್ಕರ ನಾವು ಏನ್ ಮಾಡ್ಬೇಕು,
ಸರಿಯಿಂದ ನಾವು ನಾವು ಅಭಿವೃದ್ಧಿ ಆಗಬೇಕು, ನಾವು ಸಂತೋಷವಾಗಿರ್ಬೇಕು ಅನ್ನೋದು ನೀತಿ ಜೀವನದಿಂದ ನಾವು ಇವೆಲ್ಲರೂ ಆತ್ಮದಿಂದ 100% ದೇಶದಲ್ಲಿ 100% ಮಾನವರಿಗೆಲ್ಲರೂ ಇದ್ರು ನಾವೇನ್ ಹೇಳ್ತೀವಿ, ನಾವೆಲ್ಲರೂ ಆಗಬೇಕು, ನಾವು ಸಂತೋಷವಾಗಿರ್ಬೇಕು, ಯಾರು ತೊಂದರೆ ಕೊಡಬಾರ್ದು ಅನ್ನೋದೆಲ್ಲೇ. ಅನ್ನೋದ್ರಲ್ಲಿ ಏನಾಗಿದೆ, ಏರು ಮೇಲು ಬರಿಂದ ಏನಾಗಿದೆ, ನಾವು ಫಸ್ಟ್ ಬೇಕು, ನನಗೆ ಚೇರು ಫಸ್ಟ್ ಬೇಕು, ಎಲ್ಲ ಕೇಳಿದ್ರೆ ವ್ಯವಸ್ಥೆ ತುಂಬಾ ವರ್ಷ ನಾವು ಆಮೇಲೆ ಅಲ್ವಾ, ತುಂಬಾ ಜಾಸ್ತಿ ಇದೆ ಅಂತೆ, ತೊಂದರೆ ಮಾಡೋದಿಲ್ಲ. ಆತರ ನಮ್ಮಲ್ಲಿ ರಿಸೋರ್ಸಸ್ ಏನೋ ದೇವರು ಸೃಷ್ಟಿ ಮಾಡಿ ಮ್ಯಾನೇಜ್ ಮಾಡಿ ಮಿಸ್ಮ್ಯಾನೇಜ್ಮೆಂಟ್ ಆಗ್ತದೆ. ಆ ಮಿಸ್ಮ್ಯಾನೇಜ್ಮೆಂಟ್ ಸರ್ಕಾರಗಳಿಂದ ಹೊಗೆಯಾಗುತ್ತೆ, ಜನರು ಗೊತ್ತಿದೆ, ಬಟ್ ಹೇಗಪ್ಪ ಮಾಡೋದು, ಏನ್ ಮಾಡ್ಬೇಕು, ಯಾರಿದ್ದಾರೆ ನಮಗೆ ಲೀಡರ್ಶಿಪ್ ಅಂತ ಹೇಳ್ತಾರ. ಇದಕ್ಕೆ ಪ್ರತಿಯೊಂದರಲ್ಲಿ ಡ್ರೈವರ್ ಆಗ್ಬೋದು, ಅಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥ ಆಗ್ಬೋದು, ಅವರೆಲ್ಲರೂ ಸರ್ಕಾರ ನಡೆಸ್ತೀವಿ. ಬೆಂಗಲ್ ಸಿಟಿದಲ್ಲಿ ಇರ್ತಕ್ಕಂಥ ಬೆಂಗಲ್ ಬಸ್ ಸ್ಟಾಂಡ್ ಇರ್ತಾನಲ್ಲ, ನಾವು ಸಾಯಂಕಾಲ ಹೋಗಿ ಏನ್ ಮಾಡ್ತೀವಿ, ಏನ್ ಮಾಡ್ತಾರೆ ಸಂಜೆಗೆ ಆದ್ರೆ ಆ ಬಿಡಿ ಟ್ಯಾಕ್ಸ್ ಇದೆ, ಟ್ಯಾಕ್ಸ್ ಇದೆ, ಟ್ಯಾಕ್ಸ್ ಇದೆ, ಎಷ್ಟು ಪರ್ಸೆಂಟ್ 30% ಇದೆ, ಸರ್ಕಾರ ಹೋಗುತ್ತೆ. ಅಂದ್ರೆ ಅವರು ಬೆಕ್ಕರು ಕೂಡ ನಿಜವಾದ ಬೆಕ್ಕರು ಕೂಡ ದಿವಸ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನಿಜವಾದ ಟ್ಯಾಕ್ಸ್ ಪೇಯರ್. ಅದೇ ಆ ಬೆಕ್ಕರು ತಗೊಂಡು ನಾವು ಇವತ್ತು ದಿವಸ ಸರ್ಕಾರ ನಡೆಸ್ಕೊಳ್ತಾ ಇದೀವಲ್ಲ, ಎಷ್ಟು ಬರುತ್ತೆ ನಮಗೆ ಹೇಗೆ ಕಡಿಮೆ ಮಾಡ್ತೀವಿ ಟ್ಯಾಕ್ಸ್ ಅಂತ ನಿಮಗೆಲ್ಲ ಬರುತ್ತೆ. ಈ ಲೀಡರ್ಶಿಪ್ ಅಲ್ಲಿ ಹೇಗೆ ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಅವಮಾನ ಮಾತಲ್ಲಿ 100% ಇದೆ, 100% ಆಮೇಲೆ ಈ ಸಮಸ್ಯೆಗಳಿಗೆ ಎಷ್ಟು ನೊಂದೋಗಿದ್ದೀವಿ ನಾವು ಅಂದ್ರೆ ಅನಿವಾರ್ಯ ಆಗೋಗ್ಬಿಟ್ಟಿದೆ. ಕರಪ್ಷನ್ ಇದೆ, ವಾಟರ್ ಸೈಫರ್ ಆಗಿ ಹೋಗ್ತಿದ್ದಿಲ್ಲ, ಚುನಾವಣೆ ಬದುಕಾಗಿದ್ದೀವಿ. ಆದ್ರೆ ಅಂತ ಹೇಳಿದ್ರೆ ಎಲ್ಲಾನು ಕಡಿಬೇಕಾಗ್ತದೆ. ಎಲ್ಲರ ಆತ್ಮದಲ್ಲಿ ಇದೆ. ನಾವೆಲ್ಲರೂ ಲೀವ್ ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಇದು, ಲೋಡ್ ಏಜ್ ಓಲ್ಡ್ ಕಾನ್ಸೆಪ್ಟ್ ಇದು. ಇದನ್ನ ರಿನ್ಯೂ ಮಾಡ್ತಾ ಇದ್ದಾರೆ. ನಮ್ಗೆ ರಾಷ್ಟ್ರೀಯ ಏನ್ ಮಾಡೋದು, ಯಾವ ಅಂದ್ರೆ ಏನಿಲ್ಲ, ಬೇಕಾಗಿ ತಮಗೆ ಹೋರಾಡ್ತಾ ಇದೀವಿ, 3 ಜನ ಬರ್ತಾ ಇದೀವಿ, 3 ಜನ ಅವೇನಿದ್ದಾರೆ ಡ್ಯೂಟಿ ಮಾಡೋಣ ಅಂತ ಹೇಳ್ತಾರೆ, ಡ್ಯೂಟಿ ಮಾಡಿದ್ರೆ ಸಮಾಧಾನಗಳು. ಇನ್ನೊಂದು ಏನ್ ಮಾಡ್ತಾರೆ, ಇವ್ರಿಗೂ ಸರಿ ಇಲ್ಲ, ನಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ಅವರು ಇಷ್ಟು ಏನಾಗಿದೆ ನಾವು ಸೋಲ್ ಹೋಗಿದ್ದೀವಿ. ಅವಶ್ಯಕತೆ ನಾವೆಲ್ಲರೂ ಸೇರ್ಕೊಳ್ಳೋಣ. ಇಷ್ಟೇ ನಮ್ಗೆ ಬಂಡವಾಳ ಏನಪ್ಪ ಅಂತ ಹೇಳಿದ್ರೆ ಅವ್ರು ಮಾಡ್ತಿರ್ತಕ್ಕಂಥ ಅವೇನೆಲ್ಲ ಹಾಕ್ತಿದ್ದಾರೆ, ಈಗ ಮಾಡಿದ್ರು ರೇಟ್ ಮಾಡಿದ್ರು ಅವ್ರು ಬೇಡ, ಎಲ್ಲರಿಗೂ ಏನ್ ಬೇಕು ಮಾಡಿ ಬಿಟ್ಟ ನಾವು ನೋಡ್ಕೊಂಡು ನಾವು ಸ್ಪಂದಿಸಿದ್ರೆ ಖಂಡಿತವಾಗ್ಲೂ ನಮ್ಗೆ ಈಗಿನ ಕಾಲದಲ್ಲಿ ನಾವು ಚುನಾವಣೆ ಟೆಲಿಫೋನ್ ಮಾಡ್ಬೇಕಾಗಿತ್ತು, ಯಾಕಾದ್ರೂ ಏನ್ ಮಾಡ್ಬೇಕಾಗಿತ್ತು, ಬುಕ್ ಮಾಡ್ಬೇಕಾಗಿತ್ತು. ಆಮೇಲೆ ಲೈಟ್ ಇಲ್ಲ ಸರ್ ಅಂತ ಇದ್ರು, ಈಗ ಏನಿಲ್ಲ, ಫಿಂಗರ್ ಟಿಪ್ಸ್ ಆಮೇಲೆ ನಾವು ಸ್ಪಂದಿಸಿದ್ರೆ ಖಂಡಿತವಾಗಲು ಒಂದು ಸಾಮ್ರಾಜ್ಯದಲ್ಲಿ ಅಂದ್ರೆ ನಾಮಕೋಟೆ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಕಾಂಪಿಟೇಷನ್ ಮಾಡಿ ಬರ್ತಾ ಇದೆ. ನಾನು ಅನ್ಕೊಂಡಿದ್ದೀನಿ ಈಗೆಲ್ಲ ಈ ದೇಶದಲ್ಲಿ ಜನ ಆಗ್ತಾರೆ ಮಾಡಿದ್ರೆ ನಾವು
ಈ ನಾಯಕ ಭಾಷಣ ಅವರ ನಾಯಕ ಅಂತ ಹೇಳ್ತಾನೆ. ಬಹಳ ಸೂಕ್ಷ್ಮವಾಗಿ ವಾಸನೆಯನ್ನ ಗ್ರಹಿಸಬೇಕು. ಒಬ್ಬ ನಿಯತ್ತು ಪ್ರಾಮಾಣಿಕತೆ ಅಂದ್ರೆ ಆ ಇಮೇಜ್ ಅನ್ನ ಕಟ್ಕೊಡ್ತಾನೆ. ಇವತ್ತಿನ ನಾವು ಏನು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ MP ಆಗಬೇಕು, MLA ಆಗಬೇಕು, ಅವು ಗ್ರಹಿಕೆಯನ್ನ ಮಾಡಬೇಕು ಅಂತ ಮತ್ತೆ ಬಹಳ ಸೂಕ್ಷ್ಮವಾಗಿ ಇನ್ನೊಂದು ಮಾತಾಡಿದ್ರು. ಎಲ್ಲರೂ ಇಡೀ ಜೀವ ಸಂಕುಲಕ್ಕೆ ನಾಯಕ. ಅದು ಈ ರೀತಿಯ ಬಹಳ ಸೂಕ್ಷ್ಮವಾಗಿ ಮಾತನಾಡುತ್ತ ಮಾಜಿ ಸಂಸದರು, ನಮ್ಮ ಪಕ್ಷದ ಹಿರಿಯ ನಾಯಕರಾದಂತಹ ಡಾಕ್ಟರ್ ವೆಂಕಟೇಶ್ ಅವರಿಗೆ ಎಲ್ಲ ಪರವಾಗಿ ಪಕ್ಷದ ಪರವಾಗಿ ವೆಂಕಟೇಶ್ ಅವರು ತುಮಕೂರು ಈಗ ಅವರ ನಮ್ಮ ಪಕ್ಷದ ಮುಖಂಡರು ಅಭಿನಂದಿಸಿದರು. ಇದು ನಾವು ಕಲ್ಚರ್ ಹಾಕೊಳ್ಳಿ ವರ್ಷ ಯಾವುದನ್ನು ಬೇಗ ಕಷ್ಟ. ಈಗ ನಮ್ಮ ಜಿಲ್ಲಾ ಸಂಚಾಲಕ ಡಾಕ್ಟರ್ ಅವರು ಬಹಳ ಸ್ಲೋಗನ್ ಬಹಳ ಇಷ್ಟ. ಅಮ್ಮಾನಿಗೆ ಪಕ್ಷಗಳನ್ನು ಬೇರೆ ಪಕ್ಷಗಳನ್ನ ಸೋಲಿಸಲಿಕ್ಕಲ್ಲ, ಏನಿದ್ರು ಬೇರೆ ಪಕ್ಷಗಳನ್ನ ಕಾಂಗ್ರೆಸ್ ಬಿಜೆಪಿ ತರ ಇವತ್ತು ತೋರಿಸ್ಬೇಕು ಅಂತಲ್ಲ, ಜನಸಾಮಾನ್ಯರನ್ನ ಬಡವರನ್ನ ಗೆಲ್ಲಿಸಲಿಕ್ಕೆ ಅಪಮಾನವಾಗಿ ಇದೆ. ಅವರು ಈ ಘೋಷವಾಕ್ಯ ಇವತ್ತು ಬಹಳ ಇಷ್ಟ. ಎಲ್ಲರೂ ಕೂಡ ಈ ಸಮಾಜ ಕೂಡ ಅದರಿಂದ ನಾವು ಸಂತೋಷಬೇಕಾಗಿ ಅಗತ್ಯ. ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ನಮಸ್ಕಾರ. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾದ ಭಾಸ್ಕರ್ ಸರ್, ಉಮಾಶಂಕರ್ ಸರ್, ಮುನಿರತ್ನ ಸರ್, ವೆಂಕಟೇಶ್ ಕೈ ನೋಡೋಣ. ಜಸ್ಟ್ ಅದರಿಂದ ನಾನು ಮುಗಿಸ್ತೀನಿ. ಏನಾಗ್ತದೆ ಈ ನಮ್ಮದು ರಾಜಕೀಯಕ್ಕೆ ಏನೋ ಮಾಡ್ಬೇಕು ಬಂದ್ರೆ ನಿನಗೆಲ್ಲ ಬೇಕು ಇದು, ನಮ್ಮ ಅಜ್ಜಿಗೆ ನಿಮ್ಗೆ ಯಾರು ಬೇಕು ಇದು ನಾನು ಹಳ್ಳಿಯಿಂದ ಬಂದು ಹಳ್ಳಿಯಲ್ಲಿ ಆಂಧ್ರ ಓದ್ಬಿಟ್ಟು 7ನೇ ತರಗತಿಗೆ ತುಮಕೂರಿಗೆ ಬಂದೆ. ಆ ಸಮಯದಲ್ಲಿ ನನಗೆ ಯಾರು ಸಂಬಂಧಿಸಿದ ಮನೆಗಳಲ್ಲಿ ಇರ್ಬೇಕು ಆಶಿಸಿರಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಆ ವಯಸ್ಸಿನ 7ನೇ ಕ್ಲಾಸ್ 6ನೇ ಗುರಿಗೆ ಸಾಫ್ಟ್ವೇರ್ ಕೂಡ ಇರಲಿಲ್ಲ. ಇದೆಲ್ಲ ಗುರುಗಳ ಹಾಸ್ಟೆಲ್ ಬೇರೆ ಹಾಸ್ಟೆಲ್ ಕಡೆ ಹೋಗಿಲ್ಲ. ಇದೆಲ್ಲ ಬರೀ PUC ಮಾತಾಡ್ತಿರ್ಲಿಕ್ಕೆ ಕೂಡ ಇದು ಯಾವಾಗ ನಾನು ಆಲ್ಮೋಸ್ಟ್ 15-20 ವರ್ಷದ ಮುಂಚೆ ಕತೆ. ಬಟ್ ಇವಾಗಲೂ ಕೂಡ ನನ್ನ ಹಳ್ಳಿಯಲ್ಲಿ ನನ್ನ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಒಂದೇ ಉದಾಹರಣೆ ಏನಾದ್ರೆ ಮುಂಚೆ ಮುಂಡಲ್ಲಿ ಹಾಕಿದ್ರು ಸುತ್ತ ಈ ಕಾಂಪೌಂಡ್ ಹಾಕಿದ್ರು ಅಷ್ಟೇ. ಅದ್ ಬಿಟ್ರೆ ಆ ಸ್ಕೂಲ್ ಚೇರ್ ಆಗಲಿ ಬೇರೆ ಫೆಸಿಲಿಟೀಸ್ ಆಗಲಿ ನಮ್ದು ಗವರ್ಮೆಂಟ್ ಇದೆ. ಅದು ಫುಟ್ಬಾಲ್ ಕೋರ್ಟ್ ಮಾಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ಏನು ಬದಲಾವಣೆ ಆಗಿಲ್ಲ. ಮೊನ್ನೆ ಹಟ್ಟಿ ಬರೋದಾಗ ಕೆಲವು ಫ್ರೆಂಡ್ಸ್ ಕೇಳಿದೆ, ಅವರೆಲ್ಲ ಅವ್ರ ಮಕ್ಕಳನ್ನ
ಬಸ್ ಮಾಡಿ 35 ಕಿಲೋಮೀಟರ್ ಗುಬ್ಬಿ ಕಲಿತಾರೆ, ಕೆಲವರು ತುಮಕೂರು ಬರ್ತಾರೆ, ಕೆಲವರು ಲಕ್ಷಾಂತರ ಸಾಲ ಮಾಡಿ ಬೋರ್ಡಿಂಗ್ ಸ್ಕೂಲ್ ಸೇರಿಸಿದ್ದಾರೆ. ನನ್ನ ಮಕ್ಕಳು ಓದ್ತಿಗೆ ಇದನ್ನ ನೋಡಿದ್ರೆ ಈಗ ನಾವೆಲ್ಲ ಮುಂದೆ ಬಂದ್ಬಿಟ್ಟು ನಾನು ಮಾಡ್ಬಿಟ್ಟೆ. ಬಟ್ ಎಲ್ಲರೂ ಸಾಧ್ಯ ಇಲ್ಲ. ಒಂದು 4 ಹಳ್ಳಿಗಳಲ್ಲಿ ಮಧ್ಯದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಇಂದ ಚೆನ್ನಾಗಿರೋ ಒಂದು ಸ್ಕೂಲ್ ಇದ್ರೆ ಅವ್ರಿಗೆ 30 ಕಿಲೋಮೀಟರ್ ಕಳಿಸ್ತಾರೆ. ಅವ್ರಿಗೆ ಲಕ್ಷಾಂತರ ಖರ್ಚು ಮಾಡ್ಬೇಕು. ಇವಾಗ ನಾವು ನಮ್ಮ ಅಭಿವೃದ್ಧಿ ಲಕ್ಷಾಂತರ ಖರ್ಚು ಮಾಡುವಂತ ಯಾವ ರೈತರು ಇಲ್ಲ. ಯಾಕಂದ್ರೆ 80% ಜನ ರೈತರು ಮಧ್ಯಮ ವರ್ಗದವರು. ಹಾಗಾಗಿ ಇದು ನನ್ನ ಡೆಲ್ಲಿ ಸರ್ಕಾರದ ಇದು ನೋಡಿದಾಗ ದೇಶದಲ್ಲಿ ಮೊದಲನೇ ಸರ್ಕಾರ ಗವರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಚೆನ್ನಾಗಿ ಮಾಡಿದ್ದಾರೆ. 4 ಲಕ್ಷ ಜನ ಪ್ರೈವೇಟ್ ಸ್ಕೂಲ್ ಬಿಟ್ಟು ಗವರ್ಮೆಂಟ್ ಸ್ಕೂಲ್ ಸೇರಿದ್ದಾರೆ. ಈ ಇನ್ಸ್ಪಿರೇಷನ್ ಇಂದ ನಾನು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ್ದೇನೆ. 140 ಸಪೋಲೋ ಎಲ್ಲ ಕಡೆ ವರ್ಕ್ ಮಾಡಿದ್ದೀನಿ. ಇದಾದ್ರೆ ಇಲ್ಲ, ಈಗ ನನಗೆ ಆಲ್ರೆಡಿ 42 ವರ್ಷ. ಸಿಎಂ ಎಫಿಗೆ ಆಗ್ಬಿಟ್ರೆ ಇನ್ನೂ 20 ವರ್ಷ ಆಗಿ ದೇಶ ಮುಂದೋಗ್ಬಿಡುತ್ತೆ. ಇದರಲ್ಲಿ ಕೇಂದ್ರವಾದ ಇನ್ಸ್ಪಿರೇಷನ್ ತಗೊಂಡು ಏನಾದ್ರು ಮಾಡ್ಬೇಕು. ಏನು ಇವಾಗ ನೀವು ಒಂದು ಒಳ್ಳೆ
ನಮ್ಮ ಪ್ರಭುಸ್ವಾಮಿಯವರು ಒಬ್ರು ಉದ್ಯೋಗಿ ತುಮಕೂರು ಮುಂದೆ ಬಂದಿದ್ದಾರೆ. ನೆಕ್ಸ್ಟ್ ಚಿಕ್ಕರಾಯಕರಣಿ ಕ್ಷೇತ್ರದಿಂದ ಮಹಾವೀರ್ ಜೈನ್ ನೆಕ್ಸ್ಟ್ ಈಗ ಅವರು ನಮ್ಮ ಪಕ್ಷಕ್ಕೆ ಬಂದ 3 ದಿನದಲ್ಲಿ ಆಲ್ರೆಡಿ ಮಾಡಿ ಒಂದು 25,000 ಇನ್ನೊಬ್ಬರು ಮುಂಚಿನ ಅವರು ಕೂಡ ಮಾಡಿ ಸುಮಾರು ಹದಿನಾಲ್ಕರಲ್ಲಿ ಯುವ ನಾಯಕರ ಈಗ ಅದನ್ನ ಇಟ್ಟು ಸುಮಾರು ಅವರು ತುಮಕೂರಿನಲ್ಲಿ ಇನ್ನೂ ಮಾಡಿ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಒಂದು
ಸ್ನೇಹಿತರು ಬರು ಕೇಳಿ ಮಾತನಾಡುವಾಗ ನಮ್ಮ ಪಕ್ಷದ ಏನು ನಿಯಮವಿದೆ ಅವರಿಗೆ ನನ್ನ ಪರವಾಗಿ ಈಗ ಈ ಕಾರ್ಯಕ್ರಮ ಬಹಳ ಮುಖ್ಯವಾದ ಘಟ್ಟಕ್ಕೆ ಹೋಗ್ತಾ ಇದೆ. ಶಕ್ತಿ ಪ್ರಾಮಾಣಿಕತೆ ಸಮಾಜಕ್ಕೆ ಮಾಡಿ ಗುಬ್ಬಿಯಲ್ಲಿ ಲಾರಿಯೊಂದಕ್ಕೆ ಮತ್ತೊಂದು ಲಾರಿ ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿ ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಇಂದು ಬೆಳಿಗ್ಗೆ ಪಟ್ಟಣದ ಹೊರವಲಯದ ಸಿಂಗೋನಹಳ್ಳಿ ಬ್ರಿಡ್ಜ್ ಬಳಿ ಮುಂದೆ ಸಾಗುತ್ತಿದ್ದ ಲಾರಿಗೆ ಕೋಳಿ ಸಾಗಾಟದ ಲಾರಿ ವೇಗವಾಗಿ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಪರಿಣಾಮವಾಗಿ ಲಾರಿಯಲ್ಲಿದ್ದ ಓರ್ವ ಸಾವನ್ನಪ್ಪಿ ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅಪಘಾತದ ತೀವ್ರತೆಗೆ ಲಾರಿ ಚಾಲಕ ಲಾರಿಯಲ್ಲೇ ಸಿಲುಕಿಕೊಂಡಿದ್ದು ಲಾರಿಯ ಹಾರನ್ ಮೊಳಗುತ್ತಲೇ ಇದ್ದ ದೃಶ್ಯ ಕಂಡುಬಂದಿದೆ. ಲಾರಿಯ ಸಿಗ್ನಲ್ ಕೂಡ ಆನ್ನಲ್ಲಿರುವುದು ಪತ್ತೆಯಾಗಿದ್ದು ಈ ಅಪಘಾತ ಭೀಕರತೆಯಿಂದ ಕೂಡಿದೆ. ಘಟನೆ ಸಂಬಂಧ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ಘಟನೆಯ ತನಿಖೆ ಮುಂದುವರೆಸಿದ್ದಾರೆ. ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವರದಿ ಮಂಜುನಾಥ್ ಗುಬ್ಬಿ.
ಜಗದ ಮೊದಲ ದೇವರು ನೀವು. ನಿಮ್ಮಯ ಉಸಿರಿನ ಕುಡಿಗಳು ನಾವು. ಓ ಕರುಳಿನ ಬಳ್ಳಿಗಳೇ, ನಮ್ಮ ಕನಸಿನ ಕೂಸುಗಳೇ. ಓ ಸೂಜಿ ಮಲ್ಲಿಗೆ, ನಮ್ಮ ಸೋಜಿಗ ನೀವಮ್ಮ. ನಿನ್ ಮದುವೆ ಆಗಿ 20 ವರ್ಷ ಆಯ್ತು. ಇಲ್ಲಿವರೆಗೂ ನಿನ್ ಕೊರಳಲ್ಲಿ ಒಂದ್ ಒಡವೆನೂ ಕಾಣ್ಲಿಲ್ಲ. ಅಂದಾಗೆ ದುಡ್ಡು ಕಾಸಿಗೆ ಏನ್ ಏರ್ಪಾಡು ಮಾಡ್ಕೊಂಡಿದ್ಯಾ? ನಿನ್ನ ಅಕೌಂಟ್ ನಿಂದ ನನ್ನ ಅಕೌಂಟ್ಗೆ 20,000 ಟ್ರಾನ್ಸ್ಫರ್ ಮಾಡೋಕೆ ಹೇಳಿದ್ನಲ್ಲ, ಯಾಕೆ ಮಾಡ್ಲಿಲ್ಲ? ಅದ್ರಲ್ಲಿ ಏನ್ ಕಾಪಿ ಇದೆಯಾ? ಇಲ್ಲ ನನ್ನನ್ನೇನಾದ್ರೂ ಮುಗಿಸ್ಬೇಕು ಅಂತ ವಿಸಾಗಿಸ ಹಾಕಿದೀಯಾ? ನೀವು ಡಿವೋರ್ಸ್ ಕೊಡ್ತಿದ್ದೀರಾ? ಬಾಳ ಸಾಗರದ ಅಲೆಗಳ ಮೇಲೆ ಅಬ್ಬರಿಸಿದೆ ಬಿರುಗಾಳಿ. ಇದಕ್ಕೆಲ್ಲ